ಈಗ ನಮಗೆ ಬೇಕಾಗಿರೋದು ಸಹೋದರತೆ. ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಮತ್ತು ಸಮಾನತೆ ಇದಕ್ಕಿಂತ ಜಾಸ್ತಿ ಒತ್ತು ಕೊಟ್ಟಿರುವುದು ಸಹೋದರತೆಗೆ, ಬ್ರದರ್ಹುಡ್ ಅಂತ. ಬ್ರದರ್ಹುಡ್ ಈ ದೇಶದಲ್ಲಿ, ಸಹೋದರತೆ ಈ ದೇಶದಲ್ಲಿ ಬರದಿದ್ರೆ ನಾವು ಗಳಿಸಿರುವ ಸ್ವಾತಂತ್ರ್ಯ ಸಮಾನತೆಯ ವ್ಯವಸ್ಥೆ ನಾಶ ಆಗ್ತದೆ ಅಂತ ಅವತ್ತೇ ಹೇಳಿ ಹೋಗಿದ್ರೆ. ಸೊ ನಮಗೆ ಅರ್ಥ ಆಗಿಲ್ಲ. ಸಾಮರಸ್ಯ ಅಂತ ಅದೇ. ನನಗೆ ಸಹೋದರತೆ ಅಂದರೆ ಏನು? ನನ್ನ ತಮ್ಮ, ನನ್ನ ಅಣ್ಣ ಮಾತ್ರ ನನಗೆ ಸಹೋದರ. ಒಬ್ಬ ಕ್ರಿಶ್ಚಿಯನ್ ನನಗೆ ಸಹೋದರ ಆಗುವುದಿಲ್ಲ, ಒಬ್ಬ ಮುಸ್ಲಿಂ ನನಗೆ ಸಹೋದರ ಆಗುವುದಿಲ್ಲ, ಒಬ್ಬ ಹಿಂದೂ ನನಗೆ ಸಹೋದರ ಆಗುವುದಿಲ್ಲ, ಒಬ್ಬ ಜೈನ ನನಗೆ ಸಹೋದರ ಆಗುವುದಿಲ್ಲ, ಒಬ್ಬ ಬಂಟ, ಒಬ್ಬ ಬಿಲ್ಲವ, ಒಬ್ಬ ಮೀನುಗಾರಿಕಾ ಸಮಾಜದ ವ್ಯಕ್ತಿ ನನಗೆ ಸಹೋದರರು ಆಗುವುದಿಲ್ಲ. ಅಂದರೆ ಇಂಥ ಫೇಕ್ ವಿಚಾರಗಳಿಂದ ನಾವೊಂದು ಸಾಮರಸ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಂಬೇಡ್ಕರ್ ಹೇಳಿರೋದೇ ಸಹೋದರತೆಯ ಸಮಾಜವನ್ನು ನೀವು ಕಟ್ಟಿ ಅವತ್ತು ಸ್ವಾತಂತ್ರ್ಯಕ್ಕೆ, ಸಮಾನತೆಗೆ, ಜಸ್ಟಿಸ್ಗೆ ಮತ್ತು ಸಂವಿಧಾನಕ್ಕೆ ಕೂಡ ಬೆಲೆ ಬರುತ್ತೆ ಅಂತ. ಸೊ ಇಲ್ಲಿ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ. ಇವತ್ತು ನಾವು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿದ್ದೇವೆ. ಈ ಸಾಂವಿಧಾನಿಕ ವ್ಯವಸ್ಥೆ ಯಾವತ್ತು ಉಳಿಯುತ್ತದೆ? ನಾನು ಕಟ್ಟಿ ಕೊಟ್ಟಿರುವ ಸಂವಿಧಾನ ಅಥವಾ ಸಂವಿಧಾನ ರಚನಾ ಸಭೆ ಮಾಡಿರುವ ಸಂವಿಧಾನ ಯಾವತ್ತು ಜಾರಿಗೆ ಬರ್ತದೆ ಅಂದರೆ ಆ ಸಾಂವಿಧಾನಿಕ ನೈತಿಕತೆ ಬೇಕು. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ನೈತಿಕತೆ ನಾನು ಆಳ್ವಿಕೆಗಾರನಾಗಿ ನನಗೆ ಇಲ್ಲದಿದ್ದರೆ ಆ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ನಡೆಸಲಿಕ್ಕೆ ಆಗುವುದಿಲ್ಲ. ಏನು ಸಾಂವಿಧಾನಿಕ ಜವಾಬ್ದಾರಿ? ನಾನು ಒಳ್ಳೆಯ ನಗರವನ್ನು ಕಟ್ಟಬೇಕು, ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಎಲ್ಲ ಸಮಾಜದ ಜನರು ನನ್ನ ಸಮಾಜದ ಜನರು ಅಂತ ಪ್ರೀತಿ ಮಾಡಬೇಕು. ಇದೆಲ್ಲ ಬರಬೇಕಾದ್ರೆ ಆ ಸಾಂವಿಧಾನಿಕ ನೈತಿಕತೆ ಬೇಕು. ಜಿಲ್ಲಾಧಿಕಾರಿಯ ಪೋಸ್ಟು, ಪದವಿ, ಅದು ಸಾಂವಿಧಾನಿಕ ಪದವಿ. ಅಲ್ಲಿ ಭಾರತ ಗಣರಾಜ್ಯದ ಸಿಂಬಲ್ ಇದೆ ಅವರ ಸೀಟ್ನ ಹಿಂದ್ಗಡೆ. ಹಾಗೆ ಎಸ್ ಪಿ ಪದವಿ, ಅದರ ಹಿಂದೆ ಭಾರತ ರಾಷ್ಟ್ರದ ಗಣರಾಜ್ಯದ ಸಿಂಬಲ್ ಇದೆ. ಭಾರತದ ಗಣರಾಜ್ಯದ ಸಾಂವಿಧಾನಿಕ ಜವಾಬ್ದಾರಿಯನ್ನು ನಡೆಸಲಿಕ್ಕೆ ಅಲ್ಲಿ ಜಿಲ್ಲಾಧಿಕಾರಿಯಾಗಿ SP ಆಗಿ ಬರುವುದು. ಸೊ ಈ ಸಾಂವಿಧಾನಿಕ ನೈತಿಕತೆ ನನಗೆ ಗೊತ್ತಾಗದಿದ್ರೆ ನಾನು ಆ ಪದವಿಯಲ್ಲಿ ಕೂರ್ಲಿಕ್ಕೆ ಅನರ್ಹ ಎಂಬ ಮಾತನ್ನ ಹೇಳಿ ಹೋಗಿದ್ದಾರೆ. ಈ ಸಮಸ್ಯೆ ಇರುವುದು ನಮಗೆ ಭಾರತದ ಸಂವಿಧಾನದ ಪುಸ್ತಕ, ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಬರುತ್ತೆ, ಆದರೆ ಸಂವಿಧಾನ ಪುಸ್ತಕದ ಫಿಲಾಸಫಿ ಅರ್ಥ ಆಗುವುದಿಲ್ಲ. ಸಂವಿಧಾನದ ಆರ್ಟಿಕಲ್ಸ್ ಆರ್ಟಿಕಲ್ 25, 35 ಅಂತ ಹೇಳಲಿಕ್ಕೆ ಬರ್ತದೆ, ಆದರೆ ಅದರ ಫಿಲಾಸಫಿಯನ್ನು ಅರ್ಥ ಮಾಡಿಕೊಂಡಿಲ್ಲ. ಫಿಲಾಸಫಿ ಇಷ್ಟೇ, ವೆರಿ ಸಿಂಪಲ್. ಸಹೋದರತೆ, ಸ್ವಾತಂತ್ರ್ಯ, ಸಮಾನತೆ, ಈ 3 ತತ್ವಗಳ ಒಂದು ಸಮಾಜವನ್ನು ನಾವು ಸಂವಿಧಾನ ರಚನಾ ಸಭೆ ಇಂಥ ದಿನ ನಾವು ಸ್ಥಾಪನೆ ಮಾಡಿದ್ದೇವೆ. ಸಮಸ್ಯೆ ಇರುವುದು 1947ರಲ್ಲಿ ಸಂವಿಧಾನ ರಚನೆಯಾಗಿ ಈ ದೇಶಕ್ಕೆ ಅರ್ಪಣೆ ಮಾಡಿದಾಗ